ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ನರಿಂಗಣದ ಯನಪೊಯ ಹೋಮಿಯೋಪತಿ ಆಸ್ಪತ್ರೆ ಇಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ತ್ರೀರೋಗ ಹಾಗೂ ಬಂಜೆತನದ ಸಮಸ್ಯೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ HOD ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಡಾಕ್ಟರ್ ಕಿರಣ್ ಎಸ್ ಕಮ್ಮಾರ್. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಮಹಿಳೆಯರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಹೋಮಿಯೋಪತಿಯ ವೈಶಿಷ್ಟ್ಯತೆ ಏನು? ಹೋಮಿಯೋಪತಿ ಮೊದಲೇದಾಗಿ ವೈಶಿಷ್ಟ್ಯವಾಗಿ ಇರೋ ಮೆಡಿಸಿನ್ನು. ಅದರೊಳಗೆ ಮಹಿಳೆಯರ ಸಮಸ್ಯೆಗಳಿಗೆ ನಿಜವಾಗಲೂ ಒಂದು ವರದಾನ ಅಂತ ನಾವು ಹೇಳ್ತೀವಿ. ಕಾರಣ ಗಂಡಸರಲ್ಲಿ ಹೇಗಿರುತ್ತೆ, ಹುಟ್ಟಿದಾಗಿಂದ ಎಂಡ್ ಆಗುವವರೆಗೂ ಅವರಲ್ಲಿ ಜಾಸ್ತಿ ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಇರೋದಿಲ್ಲ. ಬಟ್ ಹೆಂಗಸರಲ್ಲಿ ಚಿಕ್ಕವರಿರುವಾಗ ಅಂದರೆ ಒಂದು ಮಗು ಇರುವಾಗ ಅವ್ರದ್ದು ಬೆಳವಣಿಗೆ ರೀತಿಯೇ ಬೇರೆ. ಮತ್ತು ಮುಂದೆ ಪ್ರೌಢಾವಸ್ಥೆಗೆ ಅವರಲ್ಲಿ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಗಂಡಸರಲ್ಲಿ ಆಗುತ್ತೆ, ಬಟ್ ಹೆಂಗಸರದ್ದು ಕಂಪೇರ್ ಮಾಡಿದರೆ ಹೆಂಗಸರಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ. ಮತ್ತು ಮುಂದೆ ಅಂದರೆ ನಾವು ರೀಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ. ಸೊ ಒಂದು ಅವ್ರದ್ದು ನಾವು ಹೇಳೋದಾದರೆ ಮೆನ್ಸಸ್ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿಂದ ಮುಗಿಯುವ ಆ ಒಂದು ದೊಡ್ಡ ಸಮಯ ಅದು 15ರಿಂದ 55. ಈ ಸಮಯ ದೊಡ್ಡದೇ ಒಂದು ಹೆಂಗಸಿಗೆ. ಸೊ ಇದರೊಳಗೆ ತುಂಬ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಮತ್ತು ಮುಂದೆ ಪ್ರೌಢಾವಸ್ಥೆಯಲ್ಲಿ ಅಂತ ಹೇಳ್ತೀವಿ ನಾವು, ಮುಂದೆ ಏಜ್ ಆದಾಗ ವಯೋವೃದ್ಧಿ ಅಂತ ಹೇಳ್ತೀವಿ. ಆಗ ಸಹ ಹೆಂಗಸರದ್ದು ಅಂಗಾಂಗಗಳಲ್ಲಿ ಬರುವ ಸಮಸ್ಯೆಗಳೇ ಬೇರೆ. ಸೊ ಪ್ರತಿಯೊಂದು ಫೇಸ್ನಲ್ಲಿ ಹೆಂಗಸರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ತದೆ. ಲೈಕ್ ಒಂದು ಪ್ರೌಢಾವಸ್ಥೆ ಸ್ಟಾರ್ಟ್ ಆಗುವಾಗ ಅವ್ರಿಗೆ ಎಷ್ಟೋ ಹುಡುಗಿಯರಿಗೆ ನಾವು ನೋಡ್ತೀವಿ ಮೆನ್ಸಸ್ ಸ್ಟಾರ್ಟ್ ಆಗೋದಿಲ್ಲ, ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಯಾವುದೇ ಒಂದು ಕಾರಣಕ್ಕೆ. ಬಟ್ ಅಲ್ಲಿ ನಮ್ಮದು ಹೋಮಿಯೋಪತಿ ಮೆಡಿಸಿನ್ಸ್ ತುಂಬ ಒಳ್ಳೆಯದಾಗಿ ಆ್ಯಕ್ಷನ್ ಕೊಟ್ಟಿದೆ. ಮತ್ತು ಮೇನ್ ದೊಡ್ಡ ಟೈಮ್ ಅಂತ ನಾವು ಹೇಳೋದು 15ರಿಂದ 55. ಈ 40 ವರ್ಷ ಅಂದರೆ ಆ ಟೈಮಿಗೆ ಅವರಿಗೆ ತಿಂಗಳಿಗೆ ಮೆನ್ಸಸ್ ಆಗ್ತಾ ಇರ್ತದೆ. ಮತ್ತು ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೆ, ಮಕ್ಕಳು ಆಗುತ್ತೆ, ಅವರು ಅಂದರೆ ಮಗುವಿಗೆ ಹಾಲು ಉಣಿಸೋದು ಮಾಡ್ತಾರೆ. ಇವೆಲ್ಲ ಚೇಂಜಸ್ ಆಗುವಾಗ ಅವರ ದೇಹದಲ್ಲಿ ತುಂಬ ಚೇಂಜಸ್ ಆಗ್ತಾನೆ ಇರ್ತದೆ. ನಾರ್ಮಲ್ ಇರುವಾಗ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು ಬೇರೆ ಯಾವುದೇ ಅಂಗಾಂಗಕ್ಕೆ ಆದರೂ ಸಹ ಅದು ಈ ನಾವು ಹೇಳೋದು ಅಂತಂದರೆ ಈ ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲ್ಲಿಯಾದರೂ ಒಂದು ಕಡೆ ಅದು ಪ್ರಾಬ್ಲಮ್ ತೋರಿಸುತ್ತೆ. ಕಾರಣ ಮೇನು ಎಲ್ಲ ಹಾರ್ಮೋನ್ಸ್ ಸೈಕಲ್ಲು. ಈ ಎಲ್ಲ ಹಾರ್ಮೋನ್ಸು ಒಂದಕ್ಕೆ ಒಂದು ರಿಲೇಟ್ ಇರ್ತದೆ. ಡಯಾಬಿಟಿಸ್ ಇದ್ದವರಿಗೆ ಸಹ ಈ ಅಂದರೆ ಅವ್ರಿಗೆ ಮೆನ್ಸಸ್ಸದ್ದು ಪ್ರಾಬ್ಲಮ್ ಕಾಣಿಸುತ್ತೆ. ಎನೆಮಿಯಾ ಇದ್ದವ್ರಿಗೆ ಮೆನ್ಸಸ್ ಪ್ರಾಬ್ಲಮ್ ಕಾಣಿಸುತ್ತೆ. ಈಗ ಎಲ್ಲ ಇರುವಾಗ ಹೆಂಗಸರದ್ದು ಎಲ್ಲ ಪ್ರಾಬ್ಲಮ್ಸಿಗೂ ಹೋಮಿಯೋಪತಿ ಒಂದು ಫಲಕಾರಿ. ಲೈಕ್ ಅವ್ರಿಗೆ ಒಂದು ಬಿಳಿ ಸ್ರಾವ ಅಂತ ಹೇಳ್ತೀವಿ, ಬಿಳಿ ಹೋಗುವುದು, ಅದು ಪ್ರಾಬ್ಲಮ್ಮಿಗೆ. ಒಂದು ಕ್ಯಾನ್ಸರ್ದು ಯಾವುದೇ ಭಾಗಕ್ಕೆ ಕ್ಯಾನ್ಸರು, ಲೈಕ್ ಗರ್ಭಾಶಯದ್ದು ಕ್ಯಾನ್ಸರ್ ಇರ್ಬೋದು, ಗರ್ಭಕಂಠದ ಕ್ಯಾನ್ಸರ್ ಆಗ್ಬೋದು, ಯೋನಿ ಕ್ಯಾನ್ಸರ್ ಆಗ್ಬೋದು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು. ಮತ್ತು ಓವರಿದು ಇಲ್ಲಿ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಉಂಟು. ಮತ್ತು ನಾವು PCOD ಹೇಳ್ತೀವಿ, PCODಗೆ ಸಹ ಟ್ರೀಟ್ಮೆಂಟು. ಮತ್ತು ನಾರ್ಮಲ್ಲಾಗಿ ಹಾರ್ಮೋನ್ಸು ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಒಂದು ವಿಚಾರ ಅವ್ರದ್ದು ಚೇಂಜ್ ಆಗುತ್ತೆ, ಊಟ ತಿಂಡಿ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಸಹ ಅವ್ರದ್ದು ಹಾರ್ಮೋನ್ಸ್ ಚೇಂಜ್ ಆದಾಗ ಮೆನ್ಸಸ್ ಚೇಂಜ್ ಆಗ್ತಾ ಇರ್ತದೆ. ಸೊ ಅಲ್ಲಿ ಸಹ ಟ್ರೀಟ್ಮೆಂಟು. ಮತ್ತು ಇವೆಲ್ಲ ಪ್ರಾಬ್ಲಮ್ಸು ಸೇರಿಕೊಂಡು ಲಾಸ್ಟಿಗೆ ನಾರ್ಮಲ್ಲಾಗಿ ನಾವು ನೋಡೋದು ಬಂಜೆತನ. ಸೊ ಈ ಬಂಜೆತನಕ್ಕೆ ಇರೋ ಇವೆಲ್ಲ ಕಾರಣಗಳು ಬರ್ತದೆ. ಸೊ ಹೀಗಾಗಿ ಯಾವುದೂ ಪ್ರಾಬ್ಲಮಿಗೆ ಮೆಡಿಸಿನ್ ಇಲ್ಲ ಅಂತ ಇಲ್ಲ ನಮ್ಮ ಹೋಮಿಯೋಪತಿಯಲ್ಲಿ. ಎಲ್ಲದಕ್ಕೂ ಪ್ರಾಬ್ಲಮ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಶಸ್ತ್ರಚಿಕಿತ್ಸೆ ಬೇಕು ಅನ್ನೋ ಕಂಡೀಷನಲ್ಲಿ ಮಾತ್ರ ನಾವು ಹೇಳ್ತೀವಿ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಮುಂದೆ ನಾವು ಮತ್ತೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗೆ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಡಾಕ್ಟರ್, ಹಾಗೆ ಈ ಬಂಜೆತನ ಸಮಸ್ಯೆಗೆ ಇನ್ನಿತರ ಔಷಧೋಪಚಾರ ಹಾಗೆ ಈ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಇರುವಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ಜಾಸ್ತಿ ಇಲ್ಲ. ಟ್ರೀಟ್ಮೆಂಟ್ ಅಂದರೆ ನಾವು ಅವರಿಗೆ ಇರುವ ಪ್ರಾಬ್ಲಮ್ ಹುಡುಕುವವರೆಗೆ ಏನು ಮೆಥಡ್ ಇರ್ತದೆ, ಅವರು ಪೇಷಂಟ್ ನಮ್ಮ ಹತ್ರ ಬಂದಾಗ ಅವರು ಸಮಾಲೋಚನೆ ಮಾಡೋದು, ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಕಂಡುಹಿಡಿಯೋದು, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೊ ಇದೆಲ್ಲ ಮೆಥಡು ಸೇಮ್ ಇದೆ. ನಾವು ಬೇರೆ ಇಂಗ್ಲೀಷ್ ಮೆಡಿಸಿನಲ್ಲಿ ಹೇಳೋದಾದರೆ ಆಯುರ್ವೇದದಲ್ಲಿ. ಬಟ್ ಟ್ರೀಟ್ಮೆಂಟಲ್ಲಿ ಮಾತ್ರ ನಮ್ಮದು ಸ್ವಲ್ಪ ಚೇಂಜು. ಈಗ ಅಲೋಪತಿಯಲ್ಲಿ ನಾವು ಹೇಳೋದಾದರೆ ಅವರಿಗೆ ಒಂದು ಅಂಡಾಶಯದಲ್ಲಿ ಮಾತ್ರ ಪ್ರಾಬ್ಲಮ್ ಇತ್ತಂದರೆ ಅವರು ಅದಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತಾರೆ. ಆದರೆ ನಮ್ಮದು ಹಾಗಲ್ಲ. ನಮ್ಮದು ಹೋಮಿಯೋಪತಿ ಟ್ರೀಟ್ಮೆಂಟದ್ದು ಬೇಸೇ ಇರೋದು
ಒಂದು ಜೀವಕ್ಕೆ ಅಂತ ನಾವು ಮೆಡಿಸಿನ್ ಕೊಡೋದು, ಒಂದು ಜೀವದ ಒಂದು ಅಂಗಾಂಗಕ್ಕೆ ಅಲ್ಲ. ಕೈಯು ಸಹ ನಮ್ಮದೇ ಜೀವಕ್ಕೆ ಇರೋದು, ಕೈಯಲ್ಲಿ ಸಹ ನಮ್ಮದು ಜೀವ, ಕಾಲಲ್ಲಿ ಸಹ ನಮ್ಮದು ಜೀವ. ಸೊ ಹೀಗಿರುವಾಗ ಯಾವುದೇ ಅಂಗಾಂಗಕ್ಕೆ ಪ್ರಾಬ್ಲಮ್ ಆದರೆ ಇಡೀ ಜೀವಕ್ಕೆ ತೊಂದರೆ. ಈ ಒಂದು ಬೇಸನ್ನು ಇಟ್ಕೊಂಡು ನಮ್ಮದು ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡೋದು. ಸೊ ನಾವು ಟ್ರೀಟ್ಮೆಂಟ್ ಕೊಡುವಾಗ ಆ ಹೆಂಗಸಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತದೆ, ಬರೀ ಅಂದರೆ ಗರ್ಭಧಾರಣೆ ಒಂದು ಮಾತ್ರ ಪ್ರಾಬ್ಲಮ್ ಅಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಬ್ಬರಲ್ಲಿ ಇರುತ್ತೆ, ಕೆಲವೊಬ್ಬರಲ್ಲಿ ಇರೋದಿಲ್ಲ. ಬಟ್ ಇದ್ದಾಗ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಮೆಡಿಸಿನ್ಸ್ ನಾವು ಕೊಡೋದಿಲ್ಲ, ಎಲ್ಲನೂ ಸೇರಿಕೊಂಡು ಒಂದೇ ಮೆಡಿಸಿನ್ ಕೊಡುವ ಹಾಗೆ ನಾವು ನೋಡೋದು. ನಮ್ಮದು ಮೇನ್ ಅಂತಂದರೆ ಹೇಳುವುದು ಒಂದು ಸಿಂಪಲ್ ಮೆಡಿಸಿನ್ನು ಮತ್ತು ಮಿನಿಮಮ್ ಮೆಡಿಸಿನ್ ಅಂತ ನಾವು ಹೇಳ್ತೀವಿ. ಅಂದರೆ ತುಂಬ ಪ್ರಾಬ್ಲಮ್ಸ್ ಇತ್ತಂದರೆ ತುಂಬ ಮೆಡಿಸಿನ್ಸ್ ಮಾಡಿದರೆ ಮೆಡಿಸಿನದ್ದು ಇಂಟ್ರ್ಯಾಕ್ಷನ್ನು. ಸೊ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಸಿಂಪಲ್ ಮೆಡಿಸಿನ್ನು ಮತ್ತು ಆದಷ್ಟು ಮಿನಿಮಮ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಎಲ್ಲ ಪ್ರಾಬ್ಲಮ್ಸು ಸೇರಿಕೊಂಡು ಆದಷ್ಟು ಒಂದು ಕಾಮನ್ ಮೆಡಿಸಿನ್ನು ಕೊಡುವ ಹಾಗೆ ನಾವು ನೋಡೋದು. ಸೊ ಇದು ಗಂಡಸರಲ್ಲಿ ಸಹ ಹಾಗೆ, ಹೆಂಗಸರಲ್ಲಿ ಸಹ ಹಾಗೆ ಮಾಡೋದು ನಾವು. ಡಾಕ್ಟರ್, ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಸಂತಾನ ಫಲ ಸಿಗಬೇಕು ಅಂತ ಆದರೆ ಎಷ್ಟು ಸಮಯ ತಗೊಳ್ಬೇಕು? ಈಗ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಇಂತಿಷ್ಟೇ ಸಮಯದಲ್ಲಿ ಅಂದರೆ ಫಲ ಸಿಗುತ್ತೆ ಅಂತ ಫಿಕ್ಸ್ ಇರೋದಿಲ್ಲ. ಕಾರಣಗಳು ಬೇರೆ ಬೇರೆ ಎಲ್ರಿಗೂ, ಮತ್ತು ಹೇಗೆ ಕಾರಣ ಚೇಂಜ್ ಇರುತ್ತೋ ಅದರ ಮೇಲೆ ಅದು ಫಲ ಸಿಗುವ ಟೈಮ್ ಸಹ ಚೇಂಜ್ ಇರುತ್ತೆ. ಫಸ್ಟ್ ಥಿಂಗ್ ಅಂತಂದರೆ ಇದರೊಳಗೆ ಗಂಡ ಹೆಂಡತಿ ಯಾವ ಸಮಯದಲ್ಲಿ ಬರ್ತಾರೆ ನಮ್ಮ ಹತ್ತಿರ, ಲೈಕ್ ಅವರು ಮದುವೆ ಆಗಿ ಒಂದು 2-3 ವರ್ಷದಲ್ಲಿನೇ ಮಕ್ಕಳು ಬೇಕು ಅಂತ ಬರ್ತಾರೆ, ಬಂಜೆತನ ಅಂತ ಅಲ್ಲ. ಸೊ ಮಕ್ಕಳು ಬೇಕು ಅಂತ ಬರೋವಾಗ ಅವರಲ್ಲಿ ಯೂಶ್ವಲಿ ಅಷ್ಟು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ. ಸೊ ಹಾಗಿರುವಾಗ ಅವರಿಗೆ ಬೇಗ ಒಂದು 6 ತಿಂಗಳು 1 ವರ್ಷದೊಳಗೆ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಬೇಗ ಸಂತಾನೋತ್ಪತ್ತಿ ಆಗೋ ಸಾಧ್ಯತೆ ಇರ್ತದೆ. ಬಟ್ ಈಗ ನಾವು ಇಲ್ಲಿ ಜಾಸ್ತಿಯಾಗಿ ನೋಡುವುದು ಅಂದರೆ ಸುಮಾರು 8 ವರ್ಷ 10 ವರ್ಷ ಈ ಥರ ಕಳೆದು ಹೋಗಿರುತ್ತೆ. ಅವರು ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಮತ್ತು ಅದು ಅಷ್ಟು ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿದಾಗ ಆ ಮೆಡಿಸಿನ್ನು ಎಂಥದೇ ಒಂದು ಔಷಧಿ ತೊಗೊಂಡದ್ದು ಅದರದ್ದು ಚೂರಾದರೂ ಅಂಶ ದೇಹದೊಳಗೆ ಉಳಿದಿರುತ್ತೆ. ಸೊ ನಮ್ಮದು ಹೋಮಿಯೋಪತಿಯಲ್ಲಿ ನಾವು ಹೇಳೋದು ಅಂದರೆ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಆಗಿದ್ದರೆ ಅದರದ್ದು ಆ ಔಷಧಿಯ ಅಂಶ ದೇಹದೊಳಗೆ ಇರಬಾರ್ದು, ಮೆಡಿಸಿನ್ ಇಂಟ್ರ್ಯಾಕ್ಷನ್ ಅಂತ ನಾವು ಹೇಳ್ತೀವಿ. ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮೊದಲು ಅದು ಕಳೆದದ್ದು ಮೆಡಿಸಿನ್ನು ದೇಹದೊಳಗೆ ಇರಬಾರ್ದು, ಅದನ್ನು ಖಚಿತಪಡಿಸಿಕೊಳ್ಬೇಕು ನಾವು. ಅದಕ್ಕೆ ಸ್ವಲ್ಪ ಮೊದಲು ಬೇಸ್ ಟ್ರೀಟ್ಮೆಂಟ್ ಮಾಡ್ತೀವಿ, ಅದಾದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದರೊಳಗೆ ಎಂತ ಆಗುತ್ತೆ ಅಂದರೆ ನೀವು ಕೇಳಿದಾಗೆ ಎಷ್ಟು ಟೈಮ್ ಬೇಕಾಗತ್ತೆ. ಈಗ 8-10 ವರ್ಷ ದಾಟಿರುತ್ತೆ, ಅವ್ರೊಳಗೆ ತುಂಬ ಚೇಂಜಸ್ ಆಗಿ ಹೋಗಿರುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ ಆಗೋದಕ್ಕೆ ಬೆಳಿಲಿಕ್ಕೆ ಟೈಮ್ ತುಂಬ ಸಿಕ್ಕಿರುತ್ತೆ. ಸೊ ಅದು ಅಷ್ಟುವರೆಗೆ ಬೆಳೆದಿತ್ತಂದರೆ ಆಗ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಈಗ ನಮ್ಮ ಹತ್ತಿರ ಆದದ್ದು ಡೆಲಿವರೀಸು ಒಂದು 3-4 7-8 ವರ್ಷದ್ದೇ ಪ್ರಾಬ್ಲಮ್ ಇತ್ತು ಅವರಿಗೆ ಸಹ, ಆದರೆ 6 ತಿಂಗಳದ್ದು ಟ್ರೀಟ್ಮೆಂಟಲ್ಲಿ ಸರಿ ಹೋಗಿದೆ. ಸೊ ಫಿಕ್ಸ್ ಅಂತ ಇರೋದಿಲ್ಲ, ಎಲ್ಲನೂ ಅವರು ಇದ್ದದ್ದು ಪ್ರಾಬ್ಲಮ್ಸ್ ಎಲ್ಲ ಸ್ಪಷ್ಟವಾಗಿ ಹೇಳಿದರೆ ನಮ್ಮದು ಮೆಡಿಸಿನ್ ಸಿಲೆಕ್ಷನ್ನು ತುಂಬ ಸ್ಪಷ್ಟವಾಗಿ ಆಗುತ್ತೆ, ಇಮಿಡಿಯೇಟ್ಲಿ ಸಿಗುತ್ತೆ. ಸೊ ಹಾಗಿರುವಾಗ ಅಂದಾಜು ನಾವು 2 ವರ್ಷ ಅಂತ ನಾವು ಟೈಮ್ ಕೊಡ್ತೀವಿ. ಸೊ ಅದು 2 ವರ್ಷದೊಳಗೆ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಇಲ್ಲಾಯಿತು ಸ್ವಲ್ಪ ಮುಂದೆ 3 ವರ್ಷದೊಳಗೆ ಆಗಬೇಕು, ಇದೊಂದು ನಾವು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಇಲ್ಲದೆ ಹೋದರೆ ಅಷ್ಟರೊಳಗೆ ಗಂಡ ಹೆಂಡತಿಗೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಆಪ್ಟ್ ಮಾಡಬೇಕು ಅನಿಸಿದರೆ, ಲೈಕ್ ಈಗ ಎಲ್ಲ ಕೃತಕ ಗರ್ಭಧಾರಣೆ ಜಾಸ್ತಿ ಆಗಿದೆ. ಸೊ ಆ ಥರ ಅವರು ಬೇಕು ಅಂತ ಅವರು ಬೇಡ್ತಾ ಇದ್ದರೆ ನಾವು ಬಿಟ್ಕೊಡ್ಬೇಕಾಗತ್ತೆ, ಹಾಗಾಗತ್ತೆ ಅಷ್ಟೇ. ಡಾಕ್ಟರ್, ಈ ಸಂತಾನ ಫಲ ಬಯಸುವಂಥವರಲ್ಲಿ ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಯಾವ ಸಮಸ್ಯೆಗಳಿಗೆ ಜಾಸ್ತಿ ಫಲವನ್ನು ನೀಡ್ತದೆ? ಓಕೆ, ಈಗ ಜಾಸ್ತಿ ಫಲ ಅಂತ ಅನ್ನೋದಾತಂದರೆ ಗಂಡಸರಲ್ಲಿ ದೋಷಗಳು ಬೇರೆ, ಹೆಂಗಸರಲ್ಲಿ ದೋಷಗಳು ಬೇರೆ. ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ 2ದಕ್ಕೂ ಪ್ರಾಬ್ಲಮ್ಸಿಗೂ ಸಹ ಫಲ ಇದೆ. ಹಾಗೆ ನೋಡೋದಾದರೆ ಹೆಂಗಸರಲ್ಲಿ ಬರುವ ಪ್ರಾಬ್ಲಮ್ಸು ಮೇನ್ ಆಗಿ ಇರೋದು ಹಾರ್ಮೋನ್ಸದ್ದು. ಸೊ ಲೈಕ್ PCOD ಅಂತ ನಾವು ಕಾಮನ್ ಆಗಿ ಈಗ ಕೇಳ್ತಾ ಬರೋದು, ಎಲ್ಲ ಕಡೆ ಅದು ಕಾಮನ್ ಆಗಿದೆ. ಸೊ ಅಲ್ಲಿ ಅವರಲ್ಲಿ ಆಗ ಹಾರ್ಮೋನ್ಸು ಮೇಲೆ ಕೆಳಗೆ ಇರ್ತದೆ. ಇಲ್ಲ ಅದು ಪ್ರಾಬ್ಲಮ್ ಇಲ್ಲದೆ ಹೋದರೂ ಸಹ ಹಾರ್ಮೋನ್ಸ್ ಅಂದರೆ ಮೆನ್ಸಸ್ ಸರಿ ಆಗದೆ ಇರೋದಿಲ್ಲ ಕೆಲವೊಬ್ಬರಿಗೆ. ಸೊ ಇಂಥ ಕಂಡೀಷನ್ಸಿಗೆ ನಮ್ಮದು ಹೋಮಿಯೋಪತಿ ತುಂಬ ಒಳ್ಳೆ ಮೆಡಿಸಿನ್ಸ್ ಸಿಗ್ತದೆ. ಸೊ ಇದರೊಳಗೆ ತುಂಬ ಸಾಕಷ್ಟು ಅಂದರೆ ಕಂಡೀಷನ್ಸ್ ಬರ್ತದೆ, ಬಟ್ ಇದರೊಳಗೆ ಹೋಮಿಯೋಪತಿ ಮೆಡಿಸಿನ್ಸ್ ಒಳ್ಳೆಯದು. ಅದೇ ಗಂಡಸರಲ್ಲಿ ಬೀಜ ಉತ್ಪಾದನೆ ಅಲ್ಲಿ ಪ್ರಾಬ್ಲಮ್ಸ್ ಅವ್ರಿಗೆ ಜಾಸ್ತಿ. ಸೊ ಅಲ್ಲಿ ಏನಾದರೂ ದೋಷ ಇತ್ತಂದರೆ ಜಸ್ಟ್ ನಾರ್ಮಲ್ ಆಗಿ ದೋಷ ಅಂದರೆ ಬೆಳೀತಾ ಇಲ್ಲ ಅಥವಾ ಬೇಗ ಸತ್ತು ಹೋಗ್ತದೆ, ಈ ಥರ ಏನಾದರೂ ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಒಳ್ಳೆಯದು. ಅದೇ ಅಲ್ಲಿ ಶಸ್ತ್ರಚಿಕಿತ್ಸೆ ಏನಾದರೂ ಟ್ಯೂಬ್ ಬ್ಲಾಕ್ ಅಂತ ಹೇಳ್ತೀವಿ, ಟ್ಯೂಬ್ ಬ್ಲಾಕ್ ಇತ್ತಂದರೆ ಅದಕ್ಕೆ ಮೆಡಿಸಿನ್ಸ್ ಇಲ್ಲ, ಆಗ ಅದಕ್ಕೆ ಸರ್ಜರಿ ಆಗಲೇಬೇಕು. ಸೊ ಈ ಥರ ನಾವು ಅಂದರೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತು ಹಿಡಿದ ಮೇಲೇ
ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ಅನುಕೂಲ. ಓಕೆ ಡಾಕ್ಟರ್, ಈ ಬಂಜೆತನದ ಸಮಸ್ಯೆಗೆ ಗಂಡ ಹೆಂಡತಿ ಇಬ್ಬರಿಗೂ ಟ್ರೀಟ್ಮೆಂಟ್ ಬೇಕಾ ಅಥವಾ ಯಾರಿಗಾದರೂ ಸಮಸ್ಯೆ ಇದ್ದವರಿಗೆ ಮಾತ್ರ ತಗೊಂಡ್ರೆ ಸಾಕಾ? ಹಾಗೆ ನೋಡಿದರೆ ಅಂದರೆ ನಾವು ಅಲೋಪತಿ ಸಿಸ್ಟಮಲ್ಲಿ ಅಂತ ಹೇಳೋದಾದರೆ ಅಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೆ ಮಾತ್ರ ಟ್ರೀಟ್ಮೆಂಟು. ಆದರೆ ನಮ್ಮ ಹೋಮಿಯೋಪತಿ ಪದ್ಧತಿನೇ ಬೇರೆ. ಅಂದರೆ ನಾವು ಒಂದು ಇಡೀ ಅಂಗಾಂಗಕ್ಕೆ ಮೆಡಿಸಿನ್ ಕೊಡೋದಿಲ್ಲ. ಸೊ ಇಡೀ ದೇಹಕ್ಕೆ, ಒಂದು ಮನುಷ್ಯನಿಗೆ, ಒಂದು ಜೀವಕ್ಕೆ ಅಂತ ಮೆಡಿಸಿನ್ ಕೊಡೋದು. ಮತ್ತು ಈಗ ಎಂತ ಆಗುತ್ತೆ, ಲೈಕ್ ಒಂದು 6 ತಿಂಗಳು 8 ತಿಂಗಳು ಒಬ್ಬರಿಗೆ ಮೆಡಿಸಿನ್ ಬೇಕಾಗ್ಬೋದು. ಸೊ ಅಲ್ಲಿವರೆಗೆ ನಾವು ಬರೀ ಗಂಡನಿಗೆ ಅಥವಾ ಬರೀ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಅಷ್ಟರೊಳಗೆ ಪ್ರಾಬೆಬ್ಲಿ ಪಾರ್ಟ್ನರಿಗೆ ಏನಾದರೂ ಸಮಸ್ಯೆ ಬಂದಿರ್ಬೋದು, ಗೊತ್ತಾಗೋದಿಲ್ಲ. ಆದರೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಇಬ್ಬರಿಗೂ ಸೇರಿಕೊಂಡು, ಅಂದರೆ ಅವ್ರದ್ದು ಆರೋಗ್ಯನೇ ಸರಿ ಉಳಿತು ಅಂತಂದರೆ ನ್ಯಾಚುರಲಿ ಅದು ಬೀಜೋತ್ಪತ್ತಿ ಅಂತ ನಾವು ಹೇಳ್ತೀವಿ, ಸ್ಪರ್ಮು ಮತ್ತು ಓವಮು ಗಂಡ ಮತ್ತು ಹೆಂಡತಿಯಲ್ಲಿ. ಸೊ ಅದು ಬೆಳವಣಿಗೆ ಸಹ ಒಳ್ಳೆಯದಾಗಿ ಉಳಿತದೆ. ಈ ಕಾರಣಕ್ಕಾಗಿ ನಾವು ಯಾವಾಗಲೂ ಅಂದರೆ ನಮ್ಮಲ್ಲಿ ನಾವು ಅದು ಅಂದರೆ ಯಾವಾಗಲೂ ಹಾಗೆ ನಡ್ಕೊಂಡು ಬರೋದು. ಇಬ್ಬರಿಗೂ ಸಹ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಯಾವಾಗ ಇನ್ನೊಬ್ಬರಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಅದನ್ನು ಮತ್ತೆ ಕರೆಕ್ಟ್ ಮಾಡುವಾಗ ಇನ್ನೊಬ್ಬರಿಗೆ ಪ್ರಾಬ್ಲಮ್ಮು. ಸೊ ಇದು ಆಟ್ ಎ ಟೈಮ್ ಸ್ಟಾರ್ಟ್ ಮಾಡಿದರೆ ಇಬ್ಬರಿಗೂ ಸಹ ಅವರ ಹೊಂದಾಣಿಕೆ ಸಹ ಗೊತ್ತಾಗುತ್ತೆ. ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ಸ್ ಹೇಗೆ ಇರ್ತದೆ ಅದರ ಮೇಲೆ ಸಹ ಅದು ಅಂದರೆ ಡಿಪೆಂಡ್ ಆಗಿರುತ್ತೆ. ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಎರಡೂ ಸಹ ನಾವು ನೋಡ್ತೀವಿ. ಆ ಕಾರಣಕ್ಕೆ ಇಬ್ಬರಿಗೂ ಸಹ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಒಂದು ಸರಿ ಸ್ಟಾರ್ಟ್ ಮಾಡಿದರೆ ನಾವು ಅದನ್ನು ಕಂಪಲ್ಷನ್ ಮಾಡ್ತೀವಿ. ಎಷ್ಟೋ ಸರಿ ಹೆಂಡತಿ ಮಾತ್ರ ಬರ್ತಾರೆ, ಹೇಳ್ತಾರೆ ಗಂಡನಿಗೆ ಪ್ರಾಬ್ಲಮ್ ಇಲ್ಲ, ನನಗೆ ಮಾತ್ರ ಈ ಪ್ರಾಬ್ಲಮ್ಮು. ಅಥವಾ ಅವರು ಬಂದು ಹೇಳ್ತಾರೆ ನನ್ನಲ್ಲಿ ಪ್ರಾಬ್ಲಮ್ ಇಲ್ಲ, ನನ್ನ ಗಂಡನಿಗೆ ಮಾತ್ರ ಕೌಂಟ್ ಕಡಿಮೆ ಇದೆ. ಆದರೆ ನಾವು ಕಂಪಲ್ಷನ್ ಮಾಡ್ತೀವಿ, ಇಬ್ಬರು ಒಟ್ಟಿಗೆ ಬಂದಾಗ ಮಾತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಈಸಿ ಆಗುತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಮತ್ತು ಅವ್ರದ್ದು ಮನಸ್ಸಿನ ಭಾವನೆ ಏನು ಚೇಂಜಸ್ ಆಗುತ್ತೆ ಅದನ್ನು ಸಹ ನಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಅವರ ಹೊಂದಾಣಿಕೆ ಇಲ್ಲದೆ ಹೋಗಿದರೆ ಬರೀ ನಾವು ದೇಹಕ್ಕೆ ಮಾತ್ರ ಮೆಡಿಸಿನ್ ಕೊಟ್ಟರೆ ಯೂಸ್ ಆಗೋದಿಲ್ಲ. ಈ ಕಾರಣಕ್ಕೆ ನಾವು ಇಬ್ಬರಿಗೂ ಸಹ ಸೇರಿಕೊಂಡೆ ಟ್ರೀಟ್ಮೆಂಟ್ ಮಾಡೋದು. ಡಾಕ್ಟರ್, ಈ ಬಂಜೆತನದಿಂದ ಆಗುವಂತಹ ಸಮಸ್ಯೆಗಳೇನು ಡಾಕ್ಟರ್? ಬಂಜೆತನ ಆ್ಯಕ್ಚುಲಿ ಒಂದು ರೋಗ ಅಲ್ಲ, ಅದು ಒಂದು ಕಂಡೀಷನ್ ಅಂತಲೇ ಹೇಳ್ತೀವಿ. ಆ ಟೈಮಿಗೆ ಅದು ಪ್ರಾಬ್ಲಮ್ ಇದೆ ಅಷ್ಟೇ, ಅದು ರೋಗ ಅಲ್ಲ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಅಂದರೆ ಸಮಸ್ಯೆ ಬರ್ತದೆ ಅಂತ ಅಲ್ಲ, ಅಂದರೆ ದೇಹದೊಳಗೆ ಆಗುವ ಸಮಸ್ಯೆಗಳು ಕಡಿಮೆ, ಬಟ್ ಮಾನಸಿಕವಾಗಿ ತೊಂದರೆ ಬರೋದು ತುಂಬ ಜಾಸ್ತಿ. ಅದರ ಗಂಡಸನಿಗೆ ಆಗಲಿ ಹೆಂಗಸಿಗೆ ಆಗಲಿ ಅವರಿಬ್ಬರಲ್ಲಿ ಸಹ ಒಂದು ಮಾನಸಿಕ ಖಿನ್ನತೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರದ್ದು ಮಕ್ಕಳು ಇರ್ತಾರೆ, ನಮಗೆ ಇಲ್ಲ. ಸೊ ದೋಷ ಇದೆ ಅಂತ ಹೇಳ್ಕೊಳ್ಳೋ ಜನ ಜಾಸ್ತಿ ಇರ್ತಾರೆ. ದೋಷ ಇರಲೇಬೇಕು ಅಂತ ಇಲ್ಲ. ಆದರೆ ಜನರಿಗೆ ಕಾಣಿಸುವುದೇನು, ಮಕ್ಕಳಾಗಿಲ್ಲ, ಇವರಲ್ಲಿ ಎಂಥದೋ ಸಮಸ್ಯೆ ಇದೆ, ದೋಷ ಇದೆ, ಇವರ ಅಂಗಾಂಗ ಬೆಳವಣಿಗೆ ಸರಿ ಇಲ್ಲ. ಅದನ್ನು ಜನರು ನೋಡುವ ಕಣ್ಣು ಅಥವಾ ದೃಷ್ಟಿ, ಜನರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಒಂದು ಖಿನ್ನತೆ ಆ ಮನುಷ್ಯನಿಗೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಇದು ನಾವು ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೀವಿ. ಈ ಡಿಪ್ರೆಷನ್ನು ಮತ್ತು ಸ್ಟ್ರೆಸ್ಸು ಇದು ಒಂದು ಜೀವ ಅಪಾಯಕಾರಿ ಅಂತ ನಾವು ಹೇಳೋದು. ಈಗಿನ ಕಂಡೀಷನಿಗೆ ಬೇರೆ ಯಾವುದು ರೋಗ ದೊಡ್ಡದಲ್ಲ, ಡಿಪ್ರೆಷನ್ ಜಾಸ್ತಿ ಆಗಿದೆ. ನಾವು ಸರ್ವೆ ಮಾಡಿದರೂ ಸಹ ನಾವು ನೋಡೋದು ಎಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸಿಗೆ ಡಿಪ್ರೆಷನ್ ಈಗ ಕಾಮನ್ ಆಗಿ ಬರೋದು. ಸೊ ಹಾಗಿರುವಾಗ ಇದ್ದದ್ದು ಒಂದು ಸಮಸ್ಯೆ ಬಂಜೆತನ, ಅದರಿಂದ ಮೇಲೆ ಈಗ ಡಿಪ್ರೆಷನ್ ಆಗಿತ್ತು. ಸೊ ಟ್ರೀಟ್ಮೆಂಟ್ ಮಾಡಿದರೂ ಸಹ ಅವರಿಗೆ ಜಾಸ್ತಿ ಎಂಥ ಲಾಭಕಾರಿ ಇಲ್ಲ. ಕಾರಣ ಡಿಪ್ರೆಷನಿಂದ ಅವ್ರದ್ದು ಹಾರ್ಮೋನ್ಸ್ ಎಲ್ಲ ಕೆಳಗೆ ಆಗ್ತದೆ. ಸೊ ಇದೊಂದು ಕಾಮನ್ ಸಮಸ್ಯೆಯಾಗಿ ಉಳಿದದ್ದು. ಮತ್ತು ಮುಂದೆ ಅಂದರೆ ನಾವು ಆರೋಗ್ಯದಲ್ಲಿ ಸಮಸ್ಯೆ ಅಂತ ಜಾಸ್ತಿ ಅಲ್ಲ, ಬಟ್ ಒಂದು ಕುಟುಂಬ ಬೆಳೆಯಬೇಕು, ಒಂದು ಅಂದರೆ ಅವ್ರದ್ದು ಎಲ್ಲ ಕಡೆ ವಂಶವೃಕ್ಷ ಬೆಳೀಬೇಕು ಅನ್ನೋ ಇರುವಾಗ ಅಲ್ಲಿ ಅವರಿಗೆ ಒಂದು ತೊಂದರೆ ಉಳಿತದೆ. ಅಂದರೆ ಜನರ ಹತ್ರ ಹೇಳ್ಕೊಳ್ಳಿಕ್ಕೆ ಇರೋದಿಲ್ಲ ನಮ್ಮ ಮಕ್ಕಳು ಹಾಗೆ ಹೀಗೆ ಅಂತ. ಅದು ಒಂದು ಅವರಿಗೆ ಯಾವಾಗಲೂ ಅದು ಒಂದು ಮನಸ್ಸಿಗೆ ಚುಚ್ತಾ ಇರ್ತದೆ ಅಷ್ಟೇ. ದೊಡ್ಡ ಸಮಸ್ಯೆಗಳು, ದೊಡ್ಡ ಕಾಂಪ್ಲಿಕೇಶನ್ ಅಂತ ಇಲ್ಲ, ಬಟ್ ಮೇನ್ ಇರೋದು ಮೆಂಟಲ್ ಪ್ರಾಬ್ಲಮ್ಮು. ಸೊ ಮೆಂಟಲ್ ಡಿಸೀಸ್ ಅಂತ ನಾವು ಹೇಳ್ತೀವಲ್ಲ, ಅದೇ ಒಂದೇ ಒಂದು ದೊಡ್ಡ ಕಾಂಪ್ಲಿಕೇಶನ್ನು ಅದರಿಂದ ಬರೋದು. ಹಾಗಾದರೆ ಈ ಒಂದು ಮಾನಸಿಕ ಸಮಸ್ಯೆಯನ್ನು ಕೂಡ ಯಾವ ರೀತಿ ಎದುರಿಸ್ಬೋದು ಅಂತ ನೀವು ಹೇಳ್ತೀರಿ? ನಾವು ಅದೇ ಒಂದು ಬೇಸ್ ಇಟ್ಟುಕೊಂಡು ನಾವು ಹೇಳಿದಾಗೆ ಹೋಮಿಯೋಪತಿ ಒಂದು ಪೂರ್ತಿ ಜೀವಿಗಾಗಿ ಅಂತ ಹೇಳ್ತೀವಲ್ಲ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗಲೇ ನಾವು ಪೇಷಂಟ್ಸ್ ಹತ್ರ ಮಾತಾಡಿರ್ತೀವಿ. ಸೊ ನಮ್ಮದು ಪೇಷಂಟ್ ಹತ್ರ ಮಾತಾಡುವಾಗ ಇನ್ನಿತರ ಸಿಸ್ಟಮಲ್ಲಿ ಪೇಷಂಟ್ ಬಂದ ತಕ್ಷಣ ನಿಮ್ಮದು ಇದು ಟೆಸ್ಟ್ ಬೇಕು, ಇದು ನಿಮ್ಮ ಹತ್ರ ಇಷ್ಟು ಪ್ರಾಬ್ಲಮ್ಸ್ ಇದೆ, ಟೆಸ್ಟ್ ಮಾಡಿಸಿ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಮೇಲೆ ಟ್ರೀಟ್ಮೆಂಟು ಇಷ್ಟಾಗ್ತದೆ. ನಮ್ಮಲ್ಲಿ ಹಾಗಿಲ್ಲ. ಎಸ್ಪೆಷಲಿ ಯಾವುದೇ ಕಾರಣಕ್ಕೆ ಬಂದರೂ ಒಂದು ಪೇಷಂಟು ಹೋಮಿಯೋಪತಿ ಟ್ರೀಟ್ಮೆಂಟಿಗೆ
ಅವ್ರದ್ದು ಎಲ್ಲ ಪ್ರಾಬ್ಲಮ್ಸನ್ನು ನಾವು ಕೇಳ್ತಾ ಕೂತ್ಕೊಳ್ಳೇಬೇಕು, ಇಲ್ಲ ಅನ್ಲಿಕ್ಕಿಲ್ಲ. ಸೊ ಎಲ್ಲನೂ ಕೇಳಿಕೊಂಡು ಯಾವಾಗಿಂದ ಸ್ಟಾರ್ಟ್ ಆಯಿತು, ಅದು ಹೇಗೆ ಮತ್ತೆ ಜಾಸ್ತಿ ಆಗ್ತಾ ಹೋಯಿತು, ಇದು ಸಹ ನಾವು ನೋಡ್ಕೊಳ್ತೀವಿ. ಹಾಗಿರುವಾಗ ಈ ಬಂಜೆತನೆ ಯಾವ ಕಾರಣಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಸಹ ನಾವು ನೋಡ್ಕೊಂಡಿರ್ತೀವಿ. ಮತ್ತು ಇದರೊಳಗೆ ಏನಾಗುತ್ತೆ ಪ್ರಾಬ್ಲಮ್ಸ್ ಅಂತಂದರೆ, ಅವ್ರಿಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡ್ತಿರುವಾಗ ಮಾನಸಿಕ ಯೋಚನೆ ಜಾಸ್ತಿ ಆಗ್ತಾ ಹೋಗ್ತದೆ, ಡಿಪ್ರೆಷನ್ ಬರ್ತಾ ಇರ್ತದೆ. ಸೊ ನಮ್ಮ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ಮನಸ್ಸನ್ನು ಹೇಗೆ ಇದೆ, ಅವತ್ತಿನ ದಿನಕ್ಕೆ ಅವ್ರದ್ದು ಯೋಚನೆ ಹೇಗಿದೆ, ಅವ್ರ ವಿಚಾರ ಹೇಗಿದೆ, ಅವರು ಹೇಗೆ ಇನ್ನೊಬ್ರ ಜೊತೆ ನಡ್ಕೊಳ್ತಾರೆ, ಅವ್ರಿಗೆ ಏನು ಲೈಕ್ ಆಗುತ್ತೆ, ಏನು ಬೇಡವಾಗತ್ತೆ, ಇದೆಲ್ಲ ನೋಡಿಕೊಂಡೇ ನಾವು ಟ್ರೀಟ್ಮೆಂಟ್ ಕೊಡೋದು. ಇದಕ್ಕೆ ಸೆಪ್ರೇಟ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಇಲ್ಲ. ಮತ್ತು ನಾವು ಜಾಸ್ತಿಯಾಗಿ ಕೌನ್ಸೆಲಿಂಗ್ ಮಾಡೋದು ಆ ಒಂದು ಕಾರಣಕ್ಕೆ. ಸೊ ಈಗ ಬೇರೆ ಕಡೆ ಹೋಗೋದಾತಂದರೆ ಈ ಡಿಪ್ರೆಷನ್ನಿಗೆ ಅವರು ಮತ್ತೆ ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಆದರೆ ನಮ್ಮದು ಹೋಮಿಯೋಪತಿಲಿ ಎಲ್ಲನೂ ಒಂದೇ ಛತ್ರಛಾಯದಲ್ಲಿ ಸಿಗುತ್ತೆ. ಸೊ ಒಂದೇ ಡಾಕ್ಟ್ರ್ ಹತ್ರ ಒಂದೇ ಕಾರಣಕ್ಕೆ ಎಲ್ಲ ಥರದ್ದು ಪ್ರಾಬ್ಲಮ್ಸ್ ಹೇಳ್ಕೊಂಡ್ಬಿಟ್ರೆ ಮೆಡಿಸಿನ್ ಮುಗಿದೋಗ್ತದೆ. ಡಾಕ್ಟರ್, ಈ ಗರ್ಭಧಾರಣೆಗೆ ಸರಿಯಾದ ವಯಸ್ಸು ಯಾವುದು? ಹಾಗೆ ಈ ಒಂದು ಗರ್ಭಧಾರಣೆ ಮಾಡುವಂತಹ ಮಹಿಳೆಯರಿಗೆ ಟ್ರೀಟ್ಮೆಂಟ್ ಅಥವಾ ಕನ್ಸಲ್ಟೇಷನ್ ಯಾವಾಗ ಶುರು ಮಾಡಬೇಕು? ಗರ್ಭಧಾರಣೆಗೆ ವಯಸ್ಸು ಅಂತ ಹೇಳೋದಾತಂದರೆ ಆದಷ್ಟು ಬೇಗ ಅಂತ ನಾವು ಹೇಳ್ತೀವಿ. ತುಂಬ ಬೇಗ ಅಂತ ಅಲ್ಲ, ಲೈಕ್ 22ರಿಂದ ಮುಂಚೆ ಆಯಿತು ಅಂತಂದರೆ ಅದು ಸಹ ಒಳ್ಳೆಯದಲ್ಲ. ಅಂದರೆ ಕಾರಣ ಆ ಟೈಮಿಗೆ ಆ ಹುಡುಗಿಯ ಈಗ ಹೆಂಗಸು ಅನ್ನೋದು ಒಳ್ಳೆಯದಲ್ಲ. ಸೊ ಹುಡುಗಿ ಅವ್ರದ್ದು ಅಂಗಾಂಗ ಪೂರ್ತಿಯಾಗಿ ಬೆಳೆದಿರೋದಿಲ್ಲ. ಮತ್ತು ಆ ಟೈಮಿಗೆ ಆ ವಯಸ್ಸಿನ ಮಹಿಳೆಯರಿಗೆ ಒಂದು ಮಾನಸಿಕ ಬೆಳವಣಿಗೆ ಸಹ ಪೂರ್ತಿಯಾಗಿ ಇರೋದಿಲ್ಲ. ಸೊ 22-23ರಿಂದ ಮುಂಚೆ ಆದರೆ ಅಷ್ಟು ಸರಿ ಅಲ್ಲ. ಅಂದರೆ ಮಗುವಿಗೆ ಅವ್ರದ್ದು ಪ್ರೆಗ್ನೆನ್ಸಿ ಹೇಗೆ ಮುಂದೆ ಹೋಗುತ್ತೆ, ಮಗುವಿನ ಹೇಗೆ ಆರೋಗ್ಯ ನೋಡ್ಕೊಳ್ಬೇಕು, ಅಷ್ಟು ತಿಳುವಳಿಕೆ ಬರಬೇಕಾಗತ್ತೆ. ಸೊ ನಾವು ಹೇಳೋದಾತಂದರೆ ಒಂದು ಮೆಂಟಲ್ ಮ್ಯಾಚುರಿಟಿ ಅಂತ ಹೇಳ್ತೀವಿ. ಆ ಒಂದು ಬರುವ ವಯಸ್ಸು ಅಂದಾಜು 24-25 ಕಾಮನ್ ಆಗಿ. ಸೊ ಆ 25-25ರಿಂದ 28 ಇಷ್ಟರೊಳಗೆ ಒಂದು ಹೆಂಗಸಿಗೆ ಮೊದಲೇ ಮಗು ಆದರೆ ತುಂಬ ಒಳ್ಳೆಯದು. ಅಂದರೆ ಆ ಮಗುವಿಗೆ ಆರೋಗ್ಯ ಸಹ ಒಳ್ಳೆಯದಿರ್ತದೆ, ಆ ಹೆಂಗಸಿನ ಆರೋಗ್ಯ ಸಹ ಆಗ ಒಳ್ಳೆಯದಿರುತ್ತೆ. ಮತ್ತು ಅವರು ಮಗು ಮತ್ತು ತಾಯಿಯ ಬಾಂಡಿಂಗ್, ಆ ಬಾಂಧವ್ಯ ತುಂಬ ಒಳ್ಳೆಯದಾಗಿ ಬರ್ತದೆ. ತುಂಬ ಲೇಟಾಗಿ ಆಯಿತು ಅಂತಂದರೆ ಆಗ ಆ ಮಗು ಮತ್ತು ತಾಯಿಯ ಬಾಂಧವ್ಯ ಉಳಿದಿರೋದಿಲ್ಲ, ಅಲ್ಲಿ ತುಂಬ ಕಿರಿಕಿರಿಯಾಗಿ ಹೋಗಿರುತ್ತೆ. ಅವ್ರದ್ದು ಲೈಫು ಒಳ್ಳೆಯದಾಗಿ ಸೆಟ್ ಆಗೋದೇ ಇಲ್ಲ ಮುಂದೆ. ಸೊ ಆದಷ್ಟು ಬೇಗ ಅವರು ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡಬೇಕು 25 ಇಯರ್ಸಿಗೆ. ಮತ್ತು ಒಂದು ಸರಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು, ಸೊ ಆದಷ್ಟು ಬೇಗ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಒಂದು ಕನ್ಸಲ್ಟೇಷನ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿಗೋಸ್ಕರ. ಅಂದರೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಗೊತ್ತಿದ್ರೂ ಸಹ ಮನೆಯಲ್ಲಿ ಕೂತ್ಕೊಂಡು ಬಿಟ್ಟರೆ ಒಳ್ಳೆಯದಲ್ಲ. ಅವರು ಕಾರಣ ಬೆಳೆಯುವ ಮಗುವಿಗೆ ದಿನಕ್ಕೆ ಅದಕ್ಕೆ ಬೇಕಾಗುವ ಆಹಾರ ಬೇರೆ ಬೇರೆ ಇರ್ತದೆ. ಆ ಹೆಂಗಸಿಗೆ ಸಹ ಆಹಾರದಲ್ಲಿ ಬೇರೆ ಬೇರೆ ಚೇಂಜಸ್ ಆಗಬೇಕಾಗತ್ತೆ. ಇದು ನಾವು ಮುಂಚೆದು ಕಂಪೇರ್ ಮಾಡಿದರೆ ನಮ್ಮ ಅಜ್ಜಿಯ ಟೈಮಿಗೆ ಆಗ ಇಷ್ಟೊಂದು ಟ್ರೀಟ್ಮೆಂಟ್ ಬೇಕಾಗ್ತಿರಲಿಲ್ಲ. ಕಾರಣ ಅವ್ರದ್ದು ಲೈಫ್ ಸ್ಟೈಲೇ ಆಗಿತ್ತು. ಮನೆಯಲ್ಲಿ ಮಾಡುವ ಕೆಲಸ ಅವ್ರದ್ದು, ಅಂದರೆ ಮನೆಯಲ್ಲಿ ಬೆಳೆದದ್ದೇ ದವಸ ಧಾನ್ಯ ಅವರು ತಿನ್ನುವುದು, ಅವ್ರದ್ದು ಆರೋಗ್ಯಕರವಾಗಿ ತಿನ್ನುವ ಪದಾರ್ಥ ಈಗಿನ ಟೈಮಲ್ಲಿ ಸಿಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಈಗ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಂತ ನಾವು ಹೇಳ್ತೀವಿ, ಅದು ಆದಷ್ಟು ಬೇಗ ಮಗುವಿಗೆ ಸ್ಟಾರ್ಟ್ ಆಗಲೇಬೇಕು. ಈಗಿನ ಜನ್ರೇಷನ್ನಲ್ಲಿ ನಾವು ನೋಡೋದು ಸದ್ಯಕ್ಕೆ ತುಂಬ ಜನ ಅಂದರೆ ನಾವು ಕೇಳ್ತಾ ಇರೋದು, ಸ್ಕ್ಯಾನ್ ಮಾಡುವಾಗ ಅಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಒಂದು ಪ್ರಾಬ್ಲಮ್ ಕಾಣಿಸ್ತದೆ ಅಂತ ಹೇಳ್ತಾರೆ. ಐದರ್ ಒಂದು ಮೆದುಳಿನ ಬೆಳವಣಿಗೆ ಪೂರ್ತಿಯಾಗಿರಲಿಕ್ಕಿಲ್ಲ ಅಥವಾ ಅಂಗಾಂಗದ ಬೆಳವಣಿಗೆ, ಇದು ತುಂಬ ಅಂದರೆ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಅಂತ ಹೇಳ್ತೀವಿ, ಪ್ರಾಬ್ಲಮ್ ಬರೋದು. ಈ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅನ್ನೋದಾತಂದರೆ ಆ ಒಂದು ಹೆಂಗಸು ಒಂದು ಪ್ರೆಗ್ನೆನ್ಸಿ ಆಗೋ ಒಂದು 3-4 ತಿಂಗಳು ಮುಂಚಿತವಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ, ಸೊ ನಾವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಕೊಡ್ತೀವಿ. ಇದು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತದೆ. ಆದರೆ ಇದರಿಂದ ಬೆಸ್ಟು ಒಂದು ಹೆಂಗಸು ಅಥವಾ ಒಂದು ದಂಪತಿ ಈಗ ನಮಗೆ ಮಕ್ಕಳು ಬೇಕು ಅಂತ ಯೋಚನೆ ಯಾವಾಗ ಮಾಡ್ತಾರೆ, ಆಗಲೇ ಅವರು ಹೋಗಿ ಒಂದು ಡಾಕ್ಟ್ರ್ ಹತ್ರ ಕೇಳಿಕೊಂಡು ನಮ್ಮ ಹೆಲ್ತು ಆರೋಗ್ಯ ಒಳ್ಳೆಯದಾಗಿದೆನಾ, ನಮಗೆ ಈಗ ಗರ್ಭಧಾರಣೆ ತಡಿಲಿಕ್ಕೆ ಆಗ್ತದಾ, ಆ ಹೆಂಗಸಿಂದು ಒಂದು ಚೆಕಪ್ ಆಯಿತು, ಮತ್ತು ಆಗ ನ್ಯೂಟ್ರಿಷನಲ್ ಸ್ಟೇಟಸ್ಸು ಚೆಕ್ ಆಗಿರುತ್ತೆ. ಸೊ ಆಗಲೇ ಅವ್ರದ್ದು ಎಲ್ಲ ಕರೆಕ್ಷನ್ಸ್ ಮಾಡಿ ಮತ್ತೆ ಗರ್ಭಧಾರಣೆ ಸ್ಟಾರ್ಟ್ ಆಗುವಾಗ ತುಂಬ ಈಸಿಯಾಗಿ ಹೋಗುತ್ತೆ. ಸೊ ಈ ಎಲ್ಲ ಕಾರಣಕ್ಕೂ ಸಹ ನಮ್ಮ ಹೋಮಿಯೋಪತಿಯಲ್ಲಿ ತುಂಬ ವಿಶಿಷ್ಟವಾಗಿ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ನಾವು ಅಂದರೆ ಇದೇ ಒಂದು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ, ಅವರಿಗೆ ಬೇಕಾಗುವ ಅನುಗುಣವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು. ಸೊ ಇದಕ್ಕೆ ಸಹ ನಮ್ಮಲ್ಲಿ ಟ್ರೀಟ್ಮೆಂಟ್ ಉಂಟು. ಡಾಕ್ಟರ್, ನಿಮ್ಮ ಹತ್ರ ಬರುವಂತಹ ದಂಪತಿಗಳಲ್ಲಿ ಈ ಬಂಜೆತನ ಸಮಸ್ಯೆ ಹೆಚ್ಚಾಗಿ ಯಾವ ಕಾರಣಗಳಿಂದ ಬರ್ತಾ ಇದೆ? ಈಗ ನಮ್ಮ ಹತ್ರ ಸುಮಾರು ಜನ ಬಂದಿದ್ದಾರೆ ಟ್ರೀಟ್ಮೆಂಟಿಗೋಸ್ಕರ. ಅಂದಾಜು ಒಂದು 11-12 ಜನರಿಗೆ ಅಂದರೆ ಪ್ರೆಗ್ನೆನ್ಸಿ ಸಹ ಆಯಿತು, ಮಕ್ಕಳು ಸಹ ಆಗಿದ್ದಾರೆ, ಈಗಾಗಲೇ
3 ವರ್ಷ ಆಗಿ ಹೋಯಿತು ಫಸ್ಟು ಡೆಲಿವರಿ ಆಗಿದ್ದು ಸಹ. ಅಂದರೆ ಫಸ್ಟು ಕೋವಿಡ್ ಲಾಕ್ಡೌನ್ ಮುಗಿದ ತಕ್ಷಣವೇ ಒಂದು ಡೆಲಿವರಿ ಆಗಿದೆ. ಬಟ್ ಈ ಎಲ್ಲ ನಾವು ಲೆಕ್ಕದಲ್ಲಿ ನಾವು ನೋಡಿದಾಗ ಈಗ ಸದ್ಯ ನಮ್ಮ ಹತ್ರ ಬಂದಿರೋ ಟ್ರೀಟ್ಮೆಂಟಿಗೋಸ್ಕರ ನಮ್ಮ ಹತ್ರ ಬಂದಿದ್ದು ಕಾಲೇಜಲ್ಲಿ ಆಯಿತು, ವೆನ್ಲಾಕಲ್ಲಿ, ಈ ಎಲ್ಲ ಕಡೆ ನಾವು ಸಮಸ್ಯೆಯಲ್ಲಿ ಚೆಕ್ ಮಾಡಿದಾಗ ನಮ್ಮ ಅನಿಸಿಕೆಯಲ್ಲಿ ಇಬ್ಬರಲ್ಲಿ ಸಹ ಪ್ರಾಬ್ಲಮ್ಸ್ ಅಷ್ಟಷ್ಟಕ್ಕೆ ಇದೆ. ಅಂದರೆ ಬರೀ ಗಂಡಸರಲ್ಲಿ ಜಾಸ್ತಿ ಪ್ರಾಬ್ಲಮ್ಮು, ಬರೀ ಹೆಂಗಸರಲ್ಲಿ ಜಾಸ್ತಿ ಪ್ರಾಬ್ಲಮ್ಮು ಅಂತ ಇಲ್ಲ, ಎರಡು ಸಮತೋಲನವಾಗಿಯೇ ಕಂಡದ್ದು. ಹೆಂಗಸರಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ನೋಡಿದ್ದು ಒಂದು PCOD ಮತ್ತು ಮೆನ್ಸಸ್ಸದ್ದು ಇರ್ರೆಗ್ಯುಲರಿಟಿ. PCOD ಇಲ್ಲ, ಆದರೂ ಸಹ ಮೆನ್ಸಸ್ ಸರಿ ತಿಂಗಳಿಗೆ ಆಗ್ತಾಯಿಲ್ಲ, ಹಾರ್ಮೋನ್ಸಲ್ಲಿ ಪ್ರಾಬ್ಲಮ್ಸು ಮತ್ತು ಗೊತ್ತಿಲ್ಲದೆ ಇರುವಂಥ ಕಾರಣ ಇದು ಜಾಸ್ತಿಯಾಗಿ ಇರೋದು. ಬಾಕಿ ಕೆಲವೊಂದು ಕಂಡೀಷನ್ ಇದೆ, ಲೈಕ್ ಒಂದು ಫೈಬ್ರಾಯ್ಡದ್ದು ಕೇಸು, ಅಂದರೆ ಗರ್ಭಾಶಯದ್ದು ಗೆಡ್ಡೆ ಅಂತ ಹೇಳ್ತೀವಿ. ಸೊ ಅವರಿಗೆ ಅದು ಡಯಾಬಿಟಿಸ್ ಸಹ ಇತ್ತು, ಆದರೆ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಪ್ರೆಗ್ನೆನ್ಸಿ ಆಯಿತು, ಜೂನಲ್ಲಿ ಡೆಲಿವರಿ ಸಹ ಆಯಿತು ಅವ್ರದ್ದು. ಸೊ ಅವರಿಗೆ ಅಂದರೆ ಗರ್ಭಾಶಯದ ಗೆಡ್ಡೆ ಇರೋದು ಒಂದು ಕಾರಣಕ್ಕೆ ಅವರಿಗೆ ಸಿಸರಿನ್ ಮಾಡಿತ್ತು. ಆದರೆ ಮುಂಚೆದು 2 ಕಂಡೀಷನ್ಸು ಅವರಿಗೆ ನಾರ್ಮಲ್ ಡೆಲಿವರಿನೇ ಆಯಿತು. ಈಗ ಗಂಡಸರದ್ದು ಟ್ರೀಟ್ಮೆಂಟಿಗೆ ನಾವು ನೋಡಿದಾಗ ಗಂಡಸರದ್ದು ಪ್ರಾಬ್ಲಮ್ಸಲ್ಲಿ ಬೀಜದ್ದು ಕೌಂಟಲ್ಲಿ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ, ಅದು ಕಡಿಮೆ ಇರೋದು ಒಂದು ಕಂಡೀಷನ್ ಜಾಸ್ತಿಯಾಗಿ ಕಂಡಿತ್ತು. ಬಟ್ ಅಲ್ಲಿ ಸಹ ನಮ್ಮದು ಟ್ರೀಟ್ಮೆಂಟಲ್ಲಿ ಅವ್ರದ್ದು ಫಿಗರ್ ತುಂಬ ಒಳ್ಳೆಯದಾಗಿ ಚೇಂಜ್ ಆಗಿ ಅವ್ರಿಗೆ ಪ್ರೆಗ್ನೆನ್ಸಿಗೆ ಅನುಕೂಲ ಆಗಿದೆ. ಸೊ ಫಿಕ್ಸ್ ಆಗಿ ಇದೇ ಒಂದು ಕಾರಣ ಅಂತ ಇಲ್ಲ, ಗಂಡಸರದ್ದು ಪ್ರಾಬ್ಲಮ್ಮು, ಹೆಂಗಸರದ್ದು ಪ್ರಾಬ್ಲಮ್ಮು ಎರಡೂ ಸಮತೋಲನವಾಗಿ. ಆದರೆ ಹೆಂಗಸರಲ್ಲಿ ನಾವು ಜಾಸ್ತಿಯಾಗಿ ಲೆಕ್ಕದಾಗೆ PCOD ಪ್ರಾಬ್ಲಮ್ಮು ಜಾಸ್ತಿಯಾಗಿ ಕಂಡದ್ದು ಟೋಟಲ್ ಸರ್ವೆ ಮಾಡಿದಾಗ. ಡಾಕ್ಟರ್, ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆಂಟ್ ಆದಂಥವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟಂತಹ ಮೆಡಿಸಿನನ್ನೇ ತಗೊಳ್ಬೋದಾ ಅಥವಾ ಬೇರೆನಾದರೂ ಔಷಧೋಪಚಾರ ತಗೊಳ್ಬೇಕಾಗತ್ತಾ? ಹಾಗೆ ಬೇರೆ ಮೆಡಿಸಿನ್ಸ್ ಬೇಕು ಅಂತ ಇರೋದಿಲ್ಲ. ನಾವು ಹೇಳೋದಾತಂದರೆ ಲೈಕ್ ಬೇರೆ ಟ್ರೀಟ್ಮೆಂಟ್ ಬೇಕು ಅನ್ನೋದಿತ್ತಂದರೆ ನಾವು ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಐರನ್ನು, ಕ್ಯಾಲ್ಶಿಯಮು, ಫೋಲಿಕ್ ಆ್ಯಸಿಡ್ಡು ಇಷ್ಟು ಮಾತ್ರ ನಾವು ಕೊಡ್ತೀವಿ, ಅಂದರೆ ಬೇರೆ ಸಿಸ್ಟಮಲ್ಲಿ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ಈಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಬೇಕಾದದ್ದು ಮೆಡಿಸಿನ್ ಕಂಟಿನ್ಯೂ ಮಾಡಿದರೆ ಯೂಸ್ ಇಲ್ಲ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಯಾವುದೇ ಪ್ರಾಬ್ಲಮ್ಸ್ ಬರಬಾರ್ದು, ಹುಟ್ಟುವ ಮಗು ಇನ್ನು ಆರೋಗ್ಯವಾಗಿ ಹುಟ್ಟಬೇಕು, ಅದಕ್ಕೆ ಯಾವುದು ಅಂದರೆ ಪ್ರಾಬ್ಲಮ್ಸ್ ಇರಬಾರ್ದು, ಲೈಕ್ ಬಾಡಿ ಡಿಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ, ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತ. ಸೊ ಏನಾದರೂ ಒಂದು ಯಾವುದೇ ಒಂದು ಅಂಗಾಂಗ ಬೆಳವಣಿಗೆ ಪೂರ್ತಿ ಆಗಲಿಕ್ಕಿಲ್ಲ, ಈ ಥರ ಪ್ರಾಬ್ಲಮ್ಸ್ ಬರಬಾರ್ದು. ಆ ಒಂದು ಕಾರಣಕ್ಕೆ ನಾವು ಯಾವಾಗಲೂ ಹೋಮಿಯೋಪತಿ ಟ್ರೀಟ್ಮೆಂಟ್ ಕಂಟಿನ್ಯೂ ಇಟ್ಬಿಟ್ರೆ, ಸೊ ಅದರಲ್ಲಿ ಈಗಾಗಲೇ ಹೇಳಿದಾಗೆ ಸೈಡ್ ಇಫೆಕ್ಟ್ಸ್ ಅಂತೂ ಇಲ್ವಾ. ಸೊ ಆ ಒಂದು ಕಾರಣಕ್ಕೆ ಸೈಡ್ ಇಫೆಕ್ಟ್ಸ್ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಸಹ ಆ ಹೆಂಗಸಿಗೆ ಸಹ ಒಳ್ಳೆಯದಾಗಿ ಹೋಗ್ತದೆ, ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಸಹ ಯಾವುದು ಪ್ರಾಬ್ಲಮ್ಸ್ ಬರೋದಿಲ್ಲ. ಲೈಕ್ ಪ್ರೆಗ್ನೆನ್ಸಿ ಇರುವಾಗ ನಾವು ಕೇಳ್ತೀವಿ BP ಆಗುತ್ತೆ, ಡಯಾಬಿಟಿಸ್ ಬರುತ್ತೆ, ಅಥವಾ ಡೆಲಿವರಿ ಆಗುವ ಟೈಮಿಗೆ, ಪ್ರಸವದ ಟೈಮಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಕೆಲವೊಬ್ಬರಿಗೆ ಹೆರಿಗೆ ಆಗುವಾಗ ನೋವು ಕಾಣಿಸುವುದಿಲ್ಲ, ಅಥವಾ ಕೆಲವೊಬ್ಬರಿಗೆ ತುಂಬ ರಕ್ತಸ್ರಾವ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಸು 1 ವರ್ಷ ಅಂದರೆ ಅದು 9 ತಿಂಗಳು ಫುಲ್ಲು ಟ್ರೀಟ್ಮೆಂಟ್ ಮಾಡಿದರೆ ಈ ಪ್ರಾಬ್ಲಮ್ಸನ್ನು ಮುಂಚಿತವಾಗಿ ನಾವು ತಡೆಗಟ್ಬೋದು, ಹುಟ್ಟುವ ಮಗು ಸಹ ಆರೋಗ್ಯವಾಗಿ ಹುಟ್ಟಬೋದು. ಸೊ ನಾವು ಹೇಳೋದಾತಂದರೆ ಒಂದು ಸರಿ ನೀವು ಹೋಮಿಯೋಪತಿ ಅವ್ರಿಗೆ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಪ್ರೆಗ್ನೆನ್ಸಿ ಆಗಲಿಕ್ಕೆ, ಸೊ ಅವರಿಗೆ ನಾವು ಹೇಳ್ತೀವಿ, ನೀವು ಈಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಗೊಂಡಿದ್ದೀರಲ್ಲ, ಮುಂದೆ ಸಹ ಕಂಟಿನ್ಯೂ ಮಾಡಿ, ಬೆಳವಣಿಗೆ ಸರಿ ಹೋಗುತ್ತೆ, ಡೆಲಿವರಿಯಲ್ಲಿ ಸಹ ತೊಂದರೆ ಬರೋದಿಲ್ಲ. ಸೊ ಅಂದರೆ ಸೈಡ್ ಇಫೆಕ್ಟ್ಸು ಇರೋದಿಲ್ಲ, ಡೆಲಿವರಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಸಿಸ್ಟಮ್ ಅದು ಬೇಕು, ಆಗ ತುಂಬ ಎಮರ್ಜೆನ್ಸಿ ಇರೋವಾಗ, ಲೈಕ್ ತುಂಬ ಜೋರಾಗಿ ಅವರಿಗೆ ಶುಗರ್ ಬಂತು, ತುಂಬ ಹೈ ಲೆವೆಲ್ ಶುಗರ್ ಇತ್ತು, ಅಥವಾ ಅವರಿಗೆ ಒಂದು ಫಿಟ್ಸ್ ಥರ ಬಂತು, ಆ ಟೈಮಿಗೆ ನಾವು ಹೇಳ್ತೀವಿ, ಹೌದು ಈಗ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಬೇಕು ಅಂತ ನಾವು ಹೇಳ್ತೀವಿ. ನಾವು ಯಾವಾಗಲೂ ಹೋಮಿಯೋಪತಿಯಲ್ಲಿನೇ ಕಂಟ್ರೋಲ್ ಆಗುತ್ತೆ ಇಲ್ಲ, ಕೆಲವೊಂದು ಕಂಡೀಷನ್ಸಿಗೆ ನಾವು ಸಹ ಎಚ್ಚರ ವಹಿಸಬೇಕಾಗತ್ತೆ. ಆ ಟೈಮಿಗೆ ಮಾತ್ರ ಹೋಮಿಯೋಪತಿ ಜೊತೆಗೆ ಇನ್ನೊಂದು ಟ್ರೀಟ್ಮೆಂಟು ಹಾಗೆ ಕೊಡ್ತೀವಿ ನಾವು. ಬಟ್ ಬರೀ ಅದು ಟ್ರೀಟ್ಮೆಂಟು ಅಥವಾ ಬರೀ ಇದು ಅಂತ ಇಲ್ಲ. ಡಾಕ್ಟರ್, ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಮಹಿಳೆ ಪ್ರೆಗ್ನೆಂಟ್ ಆದರೆ ಇದರಿಂದ ಆ ಹೆಂಗಸಿಗೆ ಹಾಗೆ ಮುಂದೆ ಗರ್ಭದಲ್ಲಿ ಬೆಳೆಯುವಂತಹ ಮಗುವಿನ ಮೇಲೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಹೋಮಿಯೋಪತಿಯಲ್ಲಿ ಬೇಸಿಕ್ಲಿ ನಾವು ಸೈಡ್ ಇಫೆಕ್ಟ್ಸ್ ಇಲ್ಲ ಅಂತಲೇ ಹೇಳೋದು. ಕಾರಣ ಅವರಿಗೆ ಇರುವ ಪ್ರಾಬ್ಲಮ್ಸನ್ನು ನೋಡಿಕೊಂಡು ನಾವು ಮೆಡಿಸಿನ್ ಕೊಟ್ಟಿರ್ತೀವಿ, ಮತ್ತು ನಮ್ಮ ಮೆಡಿಸಿನ್ಸ್ ಎಲ್ಲ ಮುಂಚಿತವಾಗಿ ಎಲ್ಲ ಟೆಸ್ಟೆಡ್ ಇರ್ತದೆ. ಅಂದರೆ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡುವಾಗಲೇ ಎಲ್ಲ ಅದನ್ನು ಪ್ರೂವಿಂಗ್ ಅಂತ ಮಾಡ್ತೀವಿ. ಸೊ ಹಾಗಿರುವಾಗ ನಮಗೆ ಗೊತ್ತಿರುತ್ತೆ ಆ ಮೆಡಿಸಿನಲ್ಲಿ ಯಾವುದೇ ದುಷ್ಪರಿಣಾಮ ಬರೋದಿಲ್ಲ. ಸೊ ಪ್ರೆಗ್ನೆನ್ಸಿ ಆದಾಗ ಮತ್ತು ಮಗುವಿಗೆ ಯಾವುದೇ ರೀತಿಯಿಂದ ಸೈಡ್ ಇಫೆಕ್ಟ್ಸ್ ಇಲ್ಲ. ನಮ್ಮ ಅಂದರೆ ಯಾವುದೇ ಒಂದು ಅಂದಾಜು ಬರ್ಬೋದು ಕೆಲವೊಬ್ಬರಿಗೆ. ಸೊ ಇಷ್ಟು ವರ್ಷ ಮೆಡಿಸಿನ್ ತೊಗೊಂಡು ಮುಂದೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು, ಮೆಡಿಸಿನ್ ಇಫೆಕ್ಟ್ ಉಳಿತದೆ. ಹಾಗೆ ನೋಡಿದರೆ ಅಲೋಪತಿಯಲ್ಲಿ ಸಹ
ಸೈಡ್ ಇಫೆಕ್ಟ್ಸ್ ಅಂತ ಇಲ್ಲ, ಅಂದರೆ ಹುಟ್ಟುವ ಮಗುವಿಗೆ ಸೈಡ್ ಇಫೆಕ್ಟ್ಸ್ ಇಲ್ಲ, ಅವರು ಸಹ ಅದನ್ನೇ ನೋಡ್ಕೊಂಡು ಮಾಡ್ತಾರೆ. ಹಾಗೆ ನಮ್ಮದು ಹೋಮಿಯೋಪತಿಲಿ ಸಹ ಹಾಗೇ ಇದೆ, ಸೈಡ್ ಇಫೆಕ್ಟ್ಸ್ ಎಲ್ಲಿ ಸಹ ಇಲ್ಲ, ಯಾವುದಕ್ಕೆ ಪ್ರಾಬ್ಲಮ್ ಇಲ್ಲ. ಡಾಕ್ಟರ್, ನಿಮ್ಮ ಈ ಕಾಲೇಜಿನಲ್ಲಿ ಬಂಜೆತನ ಸಮಸ್ಯೆಗೆ ಯಾವ್ಯಾವ ಸೌಲಭ್ಯಗಳಿದೆ, ಹಾಗೆ ಬೇರೆ ಎಲ್ಲಾದರೂ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ? ಬೇರೆ ಎಲ್ಲ ಕಡೆ ಮೊದಲು ಅದನ್ನೇ ಹೇಳುವ. ಹಾಗಾದರೆ ನಮ್ಮದು ಮೇನ್ಲಿ ಇದು ಒಂದು ಜಾಯಿಂಟ್ ವೆಂಚರ್ ಅಂತ ಇದೆ. ದಕ್ಷಿಣ ಕನ್ನಡ ಆಯುಷ್ ವಿಭಾಗ, ಡಿಸ್ಟ್ರಿಕ್ಟ್ ಗೌರ್ಮೆಂಟದ್ದು ಆಯುಷ್ ವಿಭಾಗದಲ್ಲಿ ಅಲ್ಲಿ ನಮ್ಮದು ಮೇನ್ ಕೊಲ್ಯಾಬ್ರೇಷನ್ ಸ್ಟಾರ್ಟ್ ಆಗಿದ್ದು ಸೃಷ್ಟಿ ಹೋಮಿಯೋಪತಿ ಫರ್ಟಿಲಿಟಿ ಕೇರ್ ಅಂತ. ಸೊ ಅಲ್ಲಿ ಅಂದರೆ ಈಗ ವೆನ್ಲಾಕಲ್ಲಿನೇ ಅಲ್ಲಿ ಒಂದು ಆಯುಷ್ ಬಿಲ್ಡಿಂಗ್ ಸಪ್ರೇಟಾಗಿ ಇದೆ, ಅಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟು, ಆಯುರ್ವೇದ ಎಲ್ಲನೂ ಇದೆ. ಆ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ವಾರಕ್ಕೆ ಒಂದು ಸರಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪ್ರತಿ ಮಂಗಳವಾರ ನಾನು ಅಲ್ಲಿನೇ ಇರೋದು, ಬೆಳಿಗ್ಗೆ 9ರಿಂದ ಸಂಜೆ 4. ಸೊ ಅಲ್ಲಿ ಬರುವ ಪೇಷಂಟ್ಸು ಮತ್ತು ಇಲ್ಲಿ ನಮ್ಮ ಕಾಲೇಜಿಗೆ ಸಹ ಅದೇ ಟ್ರೀಟ್ಮೆಂಟನ್ನು ನಾವು ಇಲ್ಲಿ ಸಹ ಕೊಡ್ತೀವಿ ಕಾಲೇಜಲ್ಲಿ. ಸೊ ಹೀಗಿರುವಾಗ ಅದೇ ಸೃಷ್ಟಿ ಫರ್ಟಿಲಿಟಿ, ಸೊ ಎರಡೂ ಕಡೆಯೂ ನಾವು ಕೊಡುವ ಸೌಲಭ್ಯ ಒಂದೇ. ಅಲ್ಲಿ ನಾವು ಫ್ರೀ ಕನ್ಸಲ್ಟೇಷನ್ನು, ಫ್ರೀ ಟ್ರೀಟ್ಮೆಂಟು, ಮತ್ತು ಅಲ್ಲಿ ವೆನ್ಲಾಕಲ್ಲಿ ಆಯ್ತಂದರೆ ಅಲ್ಲಿ ಇನ್ವೆಸ್ಟಿಗೇಷನ್ಸ್ ಎಲ್ಲ, ಅಂದರೆ ಏನಾದರೂ ಒಂದು ಟೆಸ್ಟ್ ಮಾಡಲಿಕ್ಕಿದೆ, ಬೇಸಿಕ್ ಟೆಸ್ಟಿಗೆ ಎಲ್ಲ ಫ್ರೀ ಇದೆ. ಲೈಕ್ ನಾರ್ಮಲ್ ಸ್ಕ್ಯಾನಿಂಗ್ ಆಯಿತು, ಬ್ಲಡ್ ಟೆಸ್ಟ್ ಆಯಿತು, ಮತ್ತು ಇವೆಲ್ಲ ಫ್ರೀಯಾಗಿ ಆಗ್ತದೆ. ಮೆಡಿಸಿನ್ಸು ಫ್ರೀ ಇದೆ, ಅಲ್ಲಿ ಸಹ ಫ್ರೀ, ನಮ್ಮ ಕಾಲೇಜಲ್ಲಿ ಸಹ ಫ್ರೀ. ಅದು ಎಷ್ಟೇ ಸಮಯದ್ದು ಟ್ರೀಟ್ಮೆಂಟ್ ಇರಲಿ, ಯಾವುದೇ ರೇಂಜದ್ದು ಟ್ರೀಟ್ಮೆಂಟ್ ಇರಲಿ, ಮತ್ತು ಒಂದು ಮಾತ್ರೆ 2 ಮಾತ್ರೆ ಅಂತ ಅಲ್ಲ. ಸೊ ಒಂದೇ ಟೈಮಿಗೆ ಒಂದು 4-5 ಟೈಪದ್ದು ಮೆಡಿಸಿನ್ ಕೊಟ್ಟರು ಸಹ ಅದು ಎಲ್ಲ ಫ್ರೀದಲ್ಲಿ ಟ್ರೀಟ್ಮೆಂಟು, ಗಂಡನಿಗೆ ಹೆಂಡತಿಗೆ ಇಬ್ಬರಿಗೂ ಸಹ ಇದು ಫುಲ್ ಟ್ರೀಟ್ಮೆಂಟು. ಮತ್ತು ನಮ್ಮ ಕಾಲೇಜಲ್ಲಿ ನಾವು ಅಂದರೆ 6 ದಿನ ಸಹ ನಾವು ಇರ್ತೀವಿ ಇಲ್ಲಿ. ಆದರೆ ನಮ್ಮದು ಅಂದರೆ ಈ ಸ್ತ್ರೀರೋಗ ಪ್ರಸೂತಿ ವಿಭಾಗ ಏನಿದೆ, ನಾವು 6 ಜನ ಅಲ್ಲಿ ಇರ್ತೀವಿ, ಡೈಲಿ ಒಬ್ಬೊಬ್ಬರು. ನಾವೆಲ್ಲರೂ ಸಹ ಅದಕ್ಕೆ ಅಂದರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈಗ ಸಕ್ಷಮರಾಗಿದ್ದೀವಿ. ಮುಂಚೆ ಅಂದರೆ 1-2-3 ಜನ ಮಾತ್ರ ಇದ್ವಿ, ಈಗ 6 ಜನ. ಸೊ ಎಲ್ಲರೂ ನಾವು ಅದಕ್ಕೆ ಟ್ರೀಟ್ಮೆಂಟಿಗೆ ಬಂದಾಗ ನಮ್ಮಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನಿಸಿತು, ಮೆಡಿಸಿನ್ ಯಾವುದು ಕೊಡಬೇಕು ಅನ್ನುವಾಗ ನಾವು ಅದನ್ನು ಅಂದರೆ ನಮ್ಮದು ಟೀಮ್ ಇರ್ತದೆ, ನಮ್ಮ ಪ್ರಿನ್ಸಿಪಲ್ ಸಹ ಇದ್ದಾರೆ, ವೈಸ್ ಪ್ರಿನ್ಸಿಪಲ್ ಇದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಅದನ್ನು ಒಂದು ಡಿಸ್ಕಷನ್ ಮಾಡಿಕೊಂಡು ಟ್ರೀಟ್ಮೆಂಟು ಯಾವ ರೀತಿಯಿಂದ ಚೇಂಜ್ ಮಾಡಬೇಕಾ ಬೇಡ, ಇದೆಲ್ಲ ಒಂದು ಡಿಸಿಷನ್ ತೊಗೊಂಡೇ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಹಾಗಿದ್ದರೆ ಅಂದರೆ ಪೇಷಂಟ್ಸಿಗೆ ಎಲ್ಲಿ ಸಹ ಪ್ರಾಬ್ಲಮ್ ಆಗಬಾರ್ದು. ನಾವು ಅಂದರೆ ಯೂಲಿ ಇಲ್ಲಿ ಹತ್ತಿರ ಇದ್ದವರು ಇಲ್ಲಿ ಕಾಲೇಜಿಗೆ ಬರ್ತಾರೆ, ದೂರಿಂದ ಬರೋರು ವೆನ್ಲಾಕಿಗೆ ಬರೋದು. ಆದರೆ ಅಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತಂದರೆ ಇಲ್ಲಿಗೆ, ಆದರೆ ನಾವು ಹೇಳೋದು ಒಂದೇ, ಒಂದು ಕಡೆ ಫಿಕ್ಸ್ ಆಗಿ ಬನ್ನಿ ಅಂತ. ಕೇಸ್ ಪೇಪರ್ಸ್ ಅಲ್ಲಲ್ಲಿಗೆ ಇಟ್ಟಿರ್ತದೆ, ಸೊ ನಾವು ಅಲ್ಲಿಗೆ ಮಾಡ್ಬೋದು. ಆದರೆ ವೆನ್ಲಾಕಲ್ಲಿ ಆಯಿತು ಅಂತಂದರೆ ಆಯುಷಲ್ಲಿ ಮಂಗಳವಾರ ಮಾತ್ರ, ಕಾಲೇಜಲ್ಲಿ 6 ದಿನ ಸಹ ನಾವು ಸಿಗ್ತೀವಿ. ಡಾಕ್ಟರ್, ಈ ಬಂಜೆತನ ಸಮಸ್ಯೆಗೆ ದಂಪತಿಗಳಿಗೆ ಅಥವಾ ಇತ್ತೀಚೆಗೆ ಮದುವೆ ಆಗಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ, ಅಂಥವರಿಗೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ವಿಶೇಷವಾಗಿ ಮದುವೆ ಆಗಿ ಈಗ ತಾನೇ ಮದುವೆ ಆಗಿರ್ತಾರೆ ಅಂಥವರಿಗೆ ಮೊದಲು ಹೇಳೋದಂತಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಲೇಟಾಗಿ ಮಕ್ಕಳು ಆಗಬೇಕು ಅನ್ನೋ ಯೋಚನೆ ಇಡಬಾರ್ದು. ಮೇನ್ ಕಾರಣ ಈಗಿನ ಜನದಲ್ಲಿ ಅಂತಂದರೆ ಮದುವೆ ಆಗುವ ಪ್ರಾಯನೇ ಜಾಸ್ತಿ ಆಗಿದೆ ಎಲ್ಲರದ್ದು. ನಾವು ಮುಂಚಿಂದು ಈಗ ನಮ್ಮ ಅಜ್ಜ ಅಜ್ಜಿಯರ ಟೈಮಿಗೆ ನೋಡಿದರೆ ಅವರೆಲ್ಲ 22-23 ವಯಸ್ಸಿಗೆ ಮಕ್ಕಳು ಆಗ್ಬಿಡ್ತಿದ್ರು. ಸೊ ಎಷ್ಟು ಬೇಗ ಮಕ್ಕಳಾಗ್ತದೋ ಅಷ್ಟು ಒಳ್ಳೆಯದಾಗಿ ಉಳಿತದೆ. ಮತ್ತು ಇದು ಬರೀ ಅಂದರೆ ಒಂದು ಗರ್ಭಧಾರಣೆಗಂತ ನಾವು ಹೇಳೋದಿಲ್ಲ, ಈ ಗರ್ಭಧಾರಣೆ ಬೇಗ ಆಯಿತು ಮತ್ತು ಒಂದು ಲಿಮಿಟೆಡ್ ಗ್ಯಾಪ್ ಇಟ್ಕೊಂಡು ಮತ್ತೆ ಮಾಡಿದರು ಸೆಕೆಂಡು ಥರ್ಡು, ಆದರೆ ಅಲ್ಲಿ ಪ್ರಾಬ್ಲಮ್ಸು ಅವರಿಗೆ ಮುಂದೆ ಆಯುಷ್ಯ ಪೂರ್ತಿ ಬರೋದಿಲ್ಲ. ಯಾವುದು ಒಂದು ಬೈ ಚಾನ್ಸು ಪ್ರೆಗ್ನೆನ್ಸಿ ಲೇಟ್ ಮಾಡ್ತಾ ಹೋಗ್ತಾರೆ ಮಕ್ಕಳು, ಈಗ ಬೇಡ, ಈಗಿಂದು ಜನ್ರೇಷನಲ್ಲಿ ನಮ್ಮದು ಕರಿಯರು, ವರ್ಕ್ ಲೋಡು, ಮದುವೆ ಆಗೋದು ಲೇಟು, ಇವೆಲ್ಲ ಪ್ರಾಬ್ಲಮ್ಸ್ ಇರುವಾಗ ಅವರು ಮಕ್ಕಳು ಬೇಡ ಅಂತ ಲೇಟಾಗಿ ಮದುವೆ ಆಗ್ತಾರಲ್ಲ. ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿ ನಮ್ಮದು ಕರಿಯರು, ಫೈನಾನ್ಸು, ಮನೆ ಸೆಟ್ ಆಗಲಿ, ಜಾಬ್ ಸೆಟ್ ಆಗಲಿ, ಹೀಗಿರುವಾಗ ಆ ಮಹಿಳೆಯರಿಗೆ ಸ್ಪೆಸಿಫಿಕ್ಲಿ ಮಹಿಳೆಯರಲ್ಲಿ ಆ ಹಾರ್ಮೋನ್ಸಲ್ಲಿ ಸ್ವಲ್ಪ ಏರುಪೇರು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಲೇಟಾಗಿ ಮಕ್ಕಳು ಆಗ್ತಾಯಿದ್ರೆ ಅಥವಾ ಮಕ್ಕಳು ಆಗದೆ ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಂಥವರಿಗೆ ನಾವು ಅಂದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ. ಆ ಒಂದು ಕಾರಣಕ್ಕೆ ಆದಷ್ಟು ಬೇಗ ಮಕ್ಕಳಾಗೋದು ಒಳ್ಳೆಯದು. ಒಂದು ಫೈಬ್ರಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಅವರಿಗೆ ಪ್ರಾಬ್ಲಮ್ ಬರಬಾರ್ದು ಅನ್ನೋದಿದ್ದರೆ ಆದಷ್ಟು ಬೇಗ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ಅವರು ಮಕ್ಕಳಾಗಬೇಕು ಅಂತ. ಮತ್ತು ಬಂಜೆತನ ಇರೋ ಜನರಿಗೆ 1 ವರ್ಷ ನಾವು ಹೇಳ್ತೀವಿ ಬಂಜೆತನ ಅಂದರೆ ಡೆಫಿನೇಷನ್ ಕೊಡುವಾಗ 1 ವರ್ಷ ಅವರಿಬ್ಬರು ಒಟ್ಟಿಗೆ ಇರುವಾಗ ಮಕ್ಕಳು ಆಗದೆ ಹೋದರೆ, ಯಾವುದೇ ರೀತಿಯಿಂದ ಗರ್ಭ ನಿರೋಧಕ ಅಂದರೆ ಉಪಯೋಗಿಸದೇ ಇರುವಾಗ 1 ವರ್ಷದಲ್ಲಿ ಅವರಿಗೆ ಮಕ್ಕಳಾಗಲಿಲ್ಲ ಅಂದರೆ ಬಂಜೆತನದ್ದು ಒಂದು ಡೆಫಿನೇಷನ್ ಕೊಡ್ತೀವಿ. ಸೊ ಹಾಗೆ ಅವರು 1 ವರ್ಷ 2 ವರ್ಷ ಕಳಿಬೋದು. ಬಟ್ ಅದರ ಮುಂದೆ
ಅವರು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಮತ್ತು ಎಲ್ಲಿ ಸಹ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಇಂಪಾರ್ಟೆಂಟು. ಈ ದಂಪತಿಗಳಿಗೆ ಅಂದರೆ ಬಂಜೆತನ ಇರುವ ದಂಪತಿಗಳಿಗೆ ನಾವು ಹೇಳೋದು ಇಂಪಾರ್ಟೆಂಟು. ಎಲ್ಲಿನೇ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಒಂದು ಅಂದಾಜು 1 ವರ್ಷ ಆದರೂ ಒಂದೇ ಕಡೆ ಟ್ರೀಟ್ಮೆಂಟ್ ಅವರು ಮಾಡಬೇಕು. ಇಲ್ಲದೆ ಹೋದರೆ ಪ್ರತಿ ಸರಿ ಅವರು ಚೇಂಜ್ ಮಾಡ್ತಾ ಹೋಗ್ತಾರೆ ಡಾಕ್ಟರ್ಸನ್ನು. ಪ್ರತಿ ಸರಿ ಅವರು ಬೇಯಸ್ಸಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಅವ್ರದ್ದು ಟ್ರೀಟ್ಮೆಂಟೇ ಎಂಡ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಮತ್ತು ಒಂದೇ ಕಡೆ ಕನಿಷ್ಠ 1-1.5 ವರ್ಷ ಟ್ರೀಟ್ಮೆಂಟ್ ಮಾಡಬೇಕು. ಹಾಗಿದ್ದರೆ ಅವರಿಗೆ ಒಂದು ಸ್ವಲ್ಪ ಪ್ರಯೋಜನ ಒಳ್ಳೆಯದಾಗಿ ಸಿಗುತ್ತೆ. ಡಾಕ್ಟರ್ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಒಂದು ಬಂಜೆತನ ಸಮಸ್ಯೆಯ ಕುರಿತು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಕಾರಣ ನಿಮ್ಮ ಮೂಲಕ ನಾವು ಜನರಿಗೆ ಹೇಳಬಯಸ್ತೇವೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಹೇಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಅದರಿಂದ ಆಗಬಾರದಂಥ ಈಗ ಮುಂಚಿತವಾಗಿ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ಜನರಿಗೆ ತಿಳಿದ್ರೆ ನಮಗೆ ಒಳ್ಳೆಯದು ಅಷ್ಟೇ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ತ್ರೀರೋಗ ಹಾಗೂ ಬಂಜೆತನದ ಸಮಸ್ಯೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.